ಮಾಡ್ತೇವೆ. ಅಲ್ಲಿ ತಾರಾಯಿ ಕಾಸು ಮಾತ್ರ ದೇವರ ಅನುಗ್ರಹದವರ ಪ್ರಾಪ್ತಿ ಅಂದ್ರೆ ಆ ದೇವರ ಕೊಟ್ಟಿನ ಕಾಸನ್ನೇ ತಮ್ಮ ಇಲ್ಲ ಕಾಣುತ್ತದೆ. ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಕೂಡ ವಸ್ತುವೆ ಮಾತ್ರ ಕಾಣುತ್ತದೆ. ಪ್ರಾಣಗಳಿರ್ತದೆ ತಮ್ಮ ಇಲ್ಲ ದೇವರ ಪೂಜೆಯನ್ನು ಮಾಡ್ತೇವೆ. ಆ ಪೂಜೆನ ಸ್ವೀಕಾರ ಮಾಡಿದ ದೇವರೇ ಕ್ಷೇತ್ರದ ರಕ್ತ ಬ್ರಾಹ್ಮಣನ ಕಷ್ಟ ಪೂರ್ಣ ಮಾಡ್ತದೆ. ಸುಖನ ಅನುಗ್ರಹ ಮಾಡ್ತೀರಿ ಮತ್ತೇನು ಮಟ್ಟೊಟ್ಟಿಗೆ ಆದರೆ ಮಾಡ್ತೇವೆ ಅಂದರೆ ಕುಳಿತಿಗಾದರೆ ಸಾಧು ಪಕ್ಕ ಲೀಲಾವತಿ ಪಂಪಿನ ವೈಶ್ಯ ದಂಪತಿ ಸಾಧು ಎಂತೇನು ತಂಡ ಹಾಗೆ ಒಂದು ಜಾಗದಲ್ಲಿ ವಜ್ರ ವೈದ್ಯ ಇತ್ಯಾದಿಗಳನ್ನು ಮಾತ್ರ ಖರೀದಿ ಮಾಡ್ತದೆ. ನನ್ನ ಕಡೆಗೆ ಬಂದು ಐದು ಲಾಭದಿತ್ತು ಕ್ರಯ ವಿಕ್ರಯ ಮಾಡ್ತೀನಿ ನಾನು ವ್ಯಾಪಾರಿ ಮಸ್ತ್ ಕಾಸುಗಳು ಒಳಿತನಾಥ ಮಲ್ಲ ಇಲ್ಲುಂಡು ಒಳಿತನಾಥ ಜನ ಕೆಲಸಗಳು ಅಂಡ ಸಾಧು ಪಕ್ಕ ಲೀಲಾವತಿಯ ಮನಸ್ಸಲ್ಲಿ ಶಾಂತಿ ಇದ್ದಿ ತಾಯಿ ಶಾಂತಿ ಇದ್ದೀರಿ ತಂಡ ಸಂತಾನ ಯೋಗ ಇದ್ದಿ ಲೀಲಾವತಿನ ಗರ್ಭ ಸಂತಾನ ಸಿಕ್ಕಿದ್ದೀರಿ. ಈತ ವರ್ಷ ಅಂಡಲ್ಲ ಈತ ಕಾಸಿನ ತಂದಳ ಈತನೆಲ್ಲ ಜನ ತಂದಳ ಮದುವೆ ಆದ ಕೆಲವು ವರ್ಷ ಅಂಡಲ್ಲ ಯೋಗ ಆಗ್ತಿದ್ದಿ ಮಧ್ಯಾಹ್ನ ಚಿಂತೆ ಅಂಜನೇ ಚಿಂತನೆ ಮಾಡ್ಕೊಂಡು ಸಾಧು ಒಂದು ಕೊಡಿಗೆ ವ್ಯಾಪಾರಗೋಸ್ಕರ ಕೋರಿನ ಕೊಡ್ಕೊಂಡು ಅಲ್ಪ ಅವರಿಗೆ ಪ್ರಾಣ ಕೊಳ್ಳೊಂದು ಪೂಜಾ ಒಂದು ಕೊಡುಗೆ ಅವ್ರು ಕೊಟ್ಟು ಆರೋಗ್ಯ ಪ್ರಾಣವೇ ಏ ವಿಪ್ರವೇ ಈ ಪೂಜೆ ಹೆಂಚಿನ ಒಂದೇ ಮಾಡ್ಕೊಳ್ತಾವ ಹೆಂಚನ ಸಲ ಅಂತ ಕೇಳಿದಾಗ ಆ ವಿಪ್ರ ಕಂಡೇಳಿ ಈ ಪೂಜೆ ಮಾಡ್ಕೊಳ್ತಾವಲ್ಲ ಈಗ ಕಷ್ಟಪರಿಹಾರ ಆಯ್ತು ಮನಸ್ಸಿಗೆ ಇಷ್ಟಾರ್ಥ ಸ್ಥಿತಿ ಹಾಕೊಂಡು ಮಾಡ್ಬೇಕು. ಅದಾಗ ಸಾಧುತ್ತೇನೆ ಎಂಟು ಸಂತಾನ ಇಚ್ಚಿ ಈ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾಡ್ಕೊಂಡ ಎಂಟು ಸಂತಾನ ಪ್ರಾಪ್ತಿ ಆಗುವ ಅಂತ ಕೇಳಿದಾಗ ಪ್ರಾಣದ ಕಂಡೇಳಿ ಖಂಡಿತ ಪ್ರಾಪ್ತಿ ಆಗುವುದು ವಿಶ್ವಾಸ ಫಲದಾಯಕ ಓಡಿ ವಿಶ್ವಾಸದಿಂದ ಪರಿಪೂರ್ಣ ದೇವರಿಗೆ ಶರಣಾಗತರ ಅದರಲ್ಲಿ ಖಂಡಿತ ಫಲಪ್ರಾಪ್ತಿ ಆಗುವುದು ಅಂದ್ರೆ ಆ ಅಂತ ಪ್ರಾಣದಲ್ಲಿ ಆ ಉಪದೇಶ ಕೊಡ್ತೇವೆ. ಸಾಧುಗೂ ಸಂತೋಷ ಹಾಕೊಂಡು ಅಲ್ಲಿ ಇಲ್ಲ ಬರ್ತದೆ ಲೀಲಾವತಿ ಒಟ್ಟಿಗೆ ಎತ್ತದೆ ದೇವರ ಮಂಟಪದ ಮುಂದೊಂದು ಪ್ರಾರ್ಥನೆ ಮಾಡ್ತೇವೆ. ಹೇ ಭಗವಂತ ಹೆಂಗ ಸಂತಾನ ಯೋಗ ಅನುಗ್ರಹವಂತ ಅಂದ ಆ ಸಂತಾನ ಚಿಕ್ಕದಾಗಿ ಕೊಟ್ಟ ಯಾ ನೀರಿನ ಪೂಜೆ ಮಾಡ್ತೇವೆ ಮತ್ತು ಪ್ರಾರ್ಥನೆ ಮಾಡ್ತೇವೆ ಹರಕೆ ಮಾಡ್ತೇವೆ. ಕೇವಲ ಪ್ರಾರ್ಥನೆ ಇರ್ತಾವಲ್ಲ ಮಹಾವಿಷ್ಣು ದೇವರ ಆಶೀರ್ವಾದ ಮಾಡ್ತೇವೆ. ಎಂತ ಆಶೀರ್ವಾದ ಮಾಡ್ತೇವೆ ಎಂದ ದಶಮೇ ಮಾಸಿ ಸಾತಸ್ಯಾಹ ಕನ್ಯಾ ರತ್ನಮಜಾಯತ ಪ್ರಾರ್ಥನೆ ಮಾಡ್ತದೆ. ಎಡಮ ವರ್ಮ 10ನೇ ತಿಂಗಳ ಮಗ ಆ ಲೀಲಾವತಿನ ಗರ್ಭಡೆ ಮಹಾವಿಷ್ಣು ದೇವರೇ ಒಂದು ಕನ್ಯಾರತ್ನ ಅನುಗ್ರಹ ಮಾಡ್ತೇವೆ. ಒಂದು ಪೊನ್ನು ಬಾಲಿನ ಸುಂದರವಾಗಿದೆ ಪೊನ್ನು ಬಾಲಿನೇ ಮಹಾವಿಷ್ಣು ದೇವರ ಅನುಗ್ರಹ ಮಾಡ್ತೀರಿ. ಆ ಕಥೆಯ ಉದಾಹರಣೆ ರೂಪ ಬಂತೇವೆ. ಎಂಚ ಒಂದು ದೇವರ ಕೊರದಿನ ಮಾಲೆ ಬಂದ ಶುಕ್ಲ ಪಕ್ಷೇ ಯಥಾಶಶಿ ಶುಕ್ಲ ಪಕ್ಷ ಪುಣ್ಯದ ಚಂದ್ರ ದೇವರ ತೋರನ ಕೆಟ್ಟ ಏತು ಮನಸ್ಸಿನ ಸಂತೋಷ ಹಾಕೊಂಡ ಅಂಚಿನ ಬಾಲೆನೆ ಸುಂದರವಾಗಿದೆ ರೂಪದ ಬಾಲೆನೆ ಮಹಾವಿಷ್ಣು ದೇವರು ಲೀಲಾವತಿನ ಗರ್ಭಡೆ ಕೊಡಿಯೇ ಆ ಬಾಲೆಗೆ ತೂಯರೆ ಸಂತೋಷ ಆ ಬಾಲೆಗೆ ವಿಶೇಷವಾದ ಸ್ಥಾನದಲ್ಲಿ ಕೂಡ ಮಾಡ್ತದೆ. ಸಮಯದ ಬಾಲೆಗೆ ಕುದರ್ನ ದೀದಿರು ನಾಮಕರಣಕ್ಕೆ ಲೀಲಾವತಿನ ಮಗಳಿಗೆ ಕಲಾವತಿ ಮತ್ತು ಕುದರ್ನಿಗೆ ಕಲಾವತಿನ ಆಟ ಅಂತಾನೆ ಪಾಠನ ಕೂಡ ತಗೊಂಡು ವರ್ಷ ಕಲಿತುಕೊಂಡು 2 ವರ್ಷ ಕೊಂಡು 5 ವರ್ಷ ಕೊಂಡು ಅಂಡ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾತ್ರ ಮಂದಿದ್ದೇವೆ. ಅಂತಾನೆ 5 ವರ್ಷ ಆಯ್ನ ಬಾಲೆಗೆ 10 ವರ್ಷ ಆಡಿ 14 ವರ್ಷ 14 ವರ್ಷ ಸಾಧುದಾದ ನಂಪಿ ಎನ್ನ ಮಗಳಿಗೆ ಮದ್ವೆ ವಯಸ್ಸಾಂಡು ಮದ್ವೆ ಮಲ್ಪದ ಪದ್ಧತಿ ಬಲಿತ ಉಳಿದ ಸುಂದರ ಪಂಡಿತ ರೂಪಾಂತ ಅಂಜಿವರಿಗೆ ಆನಂದ ಪದ್ಧತಿ ಕಲಾವತಿಗೆ ಮದ್ವೆಲ್ಲ ಮಲ್ಪಿದ್ದು 14ನೇ ವರ್ಷ ಬಾಲಿಗೆ 14 ವರ್ಷ ಅಂತ ಮದುವೆ ಆಯ್ತೊಕ್ಕ ಆ ಸಾಧುನ ಬುದ್ಧಿ ಆಂಟಿಗೆ ಲೀಲಾವತಿ ನೆನಪಾಕೊಂಡು ನಮ್ಮ ಒಂದು ಸತ್ಯನಾರಾಯಣ ಪೂಜೆ ದೇವರ ಪೂಜೆ ಹಾಕಿದೀಗ ಅವನೇ ಈ ಮದ್ವೆದ ಕೈಕೊಂಡು ಮಂತು ಬಿಟ್ಟ ಮದ್ವೆದ ಬರ್ತಲು ಬಂದಾಗ ಆ ಸಾಧು ಪಂಪಿ ಅಜ್ಞಾನ ಇರ್ತಾವ ಇದ್ದ ಎಂಟು ಸಮಯಕ್ಕೆ ರೊಕ್ಕವರ ತೂಕ ಬಂದು ಬಿಟ್ಟು ಬಿಡ್ತೇವೆ ಪೂಜೆ ಮಾಡ್ಬಿಟ್ಟು ಅಂತಾನೆ ತನ್ನ ಕಲಾವತಿನ ಗಂಡನೇ ಆಂಜಿತಿ ಸುಂದರಲ್ಲ ಒಟ್ಟಿಗೆ ಹೊತ್ತು ವ್ಯವಹಾರಗೋಸ್ಕರ ರತ್ನಸಾರಪುರ ಪಂಪಿನಲ್ಲಿ ರಾಜ್ಯದ ಕೋಟೆ ರತ್ನಸಾರಪುರ ಪಂಪಿನ ರಾಜ್ಯದ ರಾಜಾಪುರದ ಚಂದ್ರಕೇತು ಪಂಪಿನ ರಾಜನ ಕೈತಲ್ಲಿ ಕೊಟ್ಟು ಸಾಧು ಬೊಕ್ಕ ಸುಂದರಿ ತನ್ನ ಕೈತಿತ್ತಿನ ವಜ್ರ ವೈಡೂರ್ಯ ಇತ್ಯಾದಿ ಮಾತು ಕೊಟ್ಟು 5 ದ್ವಿಗುಣಾಂಜಿತಿ ಹಣ ಧನನಿಗೆ ಬಂದು ತಿರವರ್ತಿನ ಕೊಟ್ಟು ಹಾಕೊಂಡು ಸಾಧು ಬೊಕ್ಕ ಸುಂದರಗ ಆಯಾಸ ಹಾಕೊಂಡ್ರಿ ಶ್ರಮ ಪರಿಹಾರ ಮಾಡ್ಕೊಂಡು ಬಂದು ಒಂದು ಮರದ ತೀರ್ಥ ಉಂಟು ತಡೆಗೆ ಜಪ್ಪಿ ಜಪ್ಪು ನಿದ್ರೆ ಅದರ ಮಹಾವಿಷ್ಣು ದೇವರಿಗೆ ರೋಧ ಬಾಳಿಗೆ 14 ವರ್ಷ ಮದುವೆ ಅಂಟಲ್ಲ ಕರ್ತವ್ಯ ಭ್ರಷ್ಟರಾಗಿ ಬಂಡ ಮನಸ್ಸಲ್ಲಿ 8 ದಿನ ಪೂಜೆ ಮಾಡ್ಲಿಕ್ಕೆ ಬಂಡ ಸಂತಾನ ಕೊಟ್ಟು ಪ್ರಾರ್ಥನೆ ಮಾಡ್ತಿನ ಕೊಟ್ಟರು ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಲ್ಪೇ ಮಾಡ್ತೇವೆ. 14 ವರ್ಷ ಆಗುವಾಗ ಮತ್ತೆ ಅಂಡಲ ಪೂಜೆ ಮಾಡ್ತಿದ್ದೆ ಮಾತು ಹುಟ್ಟಿ ಅಂತ ಅದೇ ಮಹದ್ದುಃಖಂ ಅಜಾಯಕ ಕ್ರೋಧಭಕ್ತಿಯ ಮಹಾವಿಷ್ಣು ದೇವರೇ ಆ ಸಾಧು ಭಕ್ತ ಸುಂದರರಿಗೆ ಶಾಪ ಕೊಡ್ತಾರೆ. ಮಹದ್ದುಃಖಂ ತಡೆಯ ಆವಂದಿನ ದುಃಖ ಬರಲಿ ಮತ್ತೆ ಅದಕ್ಕೆ ಶಾಪ ಕೊಡ್ತೀವಿ. ಶಾಪದ ಸ್ವರೂಪವಾದರೆ ಚಂದ್ರಕೇತು ಪಂಪಿನ ರಾಜನ ರಾಜ್ಯಗಳು ಸಾಧು ಭಕ್ತ ಸುಂದರ ಹೇಗೆ
ಆ ಜೈದಿನ ಪೊತ್ತುಡು ಚಂದ್ರಕೇತು ಪಟ್ಟಿನ ರಾಜನ ರಾಜ್ಯಡೆ ಕಳ್ಳತನ ಕಳ್ಳೆ ಬರ್ತದೆ ಇತ್ತಿನ ವಜ್ರವೈಡೂರ್ಯ ಅಂತ ಕಳ್ಳತನ ಕೊಂದು ಒಂದು ಕುಂಟು ಕಟ್ಟಂತು ಬಲಿತಂದಿದ್ದೇವೆ. ಆ ಕಳವೆಯನ್ನು ತೂಪೇರಿ ಸೈನಿಗೆ ಆ ರಾಜಪಟೇಲಿ ಆ ಕಳವೆಯನ್ನು ಪಟ್ಟು ತಿನ್ನಾಡ ಬಟ್ಟೆ ಪಡ್ಕೊಂಡು ಹಾಕೊಂಡು ಆ ಕಳವೆ ತನ್ನ ಕೈಟಿಂದ ಗಂಟನೆ ವಜ್ರವೈಡೂರ್ಯದ ಗಂಟನೆ ಗೋವು ಮರದ ಕಿತ್ತು ಸಾಧು ಒಕ್ಕ ಸುಂದರ ಜೈಗರ ಆ ಮರದ ಕಿತ್ತು ದಕ್ಕದೆ ಅದನ್ನು ಬಲ್ಪೇರಿ ಬಂದಿನ ಬರ್ತದ ಹಾಕೊಂಡು ರಾಜಭಟರ ತಿರಾಡ ಬರ್ಪೆ ಬತ್ತದ ತೊಳಗ ಆ ಗಂಟನೆ ಮಾತ್ರ ತೂಪೇರಿ ಒಂದು ವಜ್ರವೈಡೂರ್ಯ ನಮ್ಮ ಮಟ್ಟಾಳದ ಅಂತ ಮುಗಲೇ ಕಳವೇಲಿ ನಿದ್ರ ಬರ್ತೀನಿ ಅಂತ ನಾಟಕ ಮಾಡ್ಬೇಡಿ ಅಂದರೆ ಆತನ ಕೈಗಾರ ಕಟ್ಟಿದ ಬಂದ ಚಂದ್ರಕೇತು ಪಂಡಿತ ರಾಜನ ದುರ್ಗುತ್ತಾರೆ ಉಂಟಾದಾಗ ರಾಜ ಬಂದೇಳಿ ಕಳ್ಳತನ ಮತ್ತೆ ಮುಗಿಯನ್ನು ಕಾರಾಗ್ರಹ ಹೇರ್ಪಾಡ್ಲೆ ಮಠ ಕಾರಾಗ್ರಹ ಹೇರ್ಪಾಡ್ದು ಬಿಡ್ಪಿ ಕಾಂಡೆ ಪೋಯಿನ ನಮ್ಮ ಕಂಡನಿ ರಾತ್ರಿ ದಾಯಿ ಬೈಕೇರಿ ಬಟ್ಟು ಕಲಾವತಿ ಪಕ್ಕ ಲೀಲಾವತಿ ಚಿಂತೆ ಹಾಕೊಂಡು ಆಕೆ ಮಸ್ತ್ ಕಷ್ಟ ಹಾಕೊಂಡು ದಾರಿ ಬೈಕೇರಿ ಪ್ರತಿನಿತ್ಯ ಕಾಂಡೆ ಪೋದು ಬೈಯ ಬರ್ತೀನಿ ಬೈಕಿ ಬಂದ ಮಾತ್ರ ಮನಸ್ಸು ಕಷ್ಟ ಹಾಕೊಂಡು ಅಂತಾನೆ ಅದೇ ಕಷ್ಟ ಅಂದೆ ಅದರ ಲೀಲಾವತಿ ನಿರ್ಮಾಣ ಈತ ಸಮಯಾನುಸಾರವಾದ ಬರೋದಿತ್ತೆ ನಮ್ಮ ಕಂಡನಿ ಬೈಕೇರಿ ಬಂದ ಒಂದು ದೇವರ ಶಾಪ ಬಂದಾಗ ತಿಳಿದ್ರೆ ಆದರೆ ಅದನ್ನು ಅನ್ಕೊಂಡೆ ಒಂದು ಪ್ರಾಣನ ನೆತ್ತದೆ ಮನದಾನೆ ಕಂಡೆ ತಮ್ಮ ಇಲ್ಲಡೆ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡ್ತಾರೆ. ಪೂಜೆ ಸ್ವೀಕಾರ ಮಾಡಿದ ಮಹಾವಿಷ್ಣು ದೇವರೇ ಆ ಸ್ವೀಕಾರ ಬಂತು ಚಂದ್ರಕೇತು ಅಂತ ರಾಜನ ಸ್ವಪ್ನ ಬರ್ತದೆ ಕನ್ನಡ ಬರ್ತದೆ ಆದೇಶ ಬರ್ತದೆ ಸಾಧು ಮುಖ ಸುಂದರ ಕವಿಯಂತೆ ಒಂದು ಕೂಡ ನನ್ನ ಮಾಯೆ ಅಂತ ಗುರುತು ಬಿಡಲು ಮತ್ತೆ ಮಹಾವಿಷ್ಣು ದೇವರ ಸ್ವತಃ ಉಪದೇಶ ಮಾಡ್ತಾರೆ ಆದೇಶ ಮಾಡ್ತಾರೆ ಚಂದ್ರಕೇತು ಐದು ಮನದಾನೆ ಕಾಣೆ ಚಂದ್ರಕೇತು ಆ ರಾಜಭಟನ ಲೆತ್ತದೆ ಆ ಸಾಧು ಮುಖ ಸುಂದರ ಲಸಂಬರೆಯ ಪಡಿಸಿ ಅದನ್ನು ಬಂದು ವಿಮುಕ್ತರಾದ ಮಾಡ್ತದೆ ವಿಶೇಷವಾದ ಸನ್ಮಾನ ಮಾಡ್ತದೆ ಅದನ್ನು ನಮ್ಮ ಇಲ್ಲಕೋಲೆ ಪಟ್ಟು ಬಿಡುದು ಉಂಟೆ ನಮ್ಮ ಕಂಡನಿ ಬಿಡ ಬಡಂದು ಲೇಲೆ ಪಡಿದ ಸಂತೋಷ ಸಮಾಜದ ಕೇಂದ್ರ ಲೀಲಾವತಿ ಬೊಕ್ಕ ಕಲಾವತಿ ಪ್ರಸಾದ ಸ್ವೀಕಾರ ಮಲ್ಪಂದೆ ಸೀದಾ ನದಿ ತೀರ ಬರ್ತದೆ ಆ ನದಿ ತೀರಡೆ ಒಂದು ಹಡಗಡೆ ಸಾಧು ಮುಖ ಸುಂದರ ಬಡಂದು ಆ ಹಡಗಡೆ ಬಡಂದು ಪ್ರಸಾದ ತ್ಯಾಗ ಮಂತ್ರದ ದಾನಾಪುಡು ಪಟ್ಟಿನ ಅನನ್ಯ ಉದಾಹರಣೆ ಅವೇಕ ತಡೆಪಂತೆ ಸಾಧು ಮುಖ ಸುಂದರ ಬಟ್ಟೆಯ ಪಂಪಿನ ವಿಷಯಕ್ಕೆ ಅಂಡ ನದಿ ತೀರ ಒಳಗ ಸಾಧು ಮುಖ ಸುಂದರ ಕೂಡ ಹೆಚ್ಚು ಆತನ ವಸ್ತ್ರ ವೈಡೂರ್ಯ ದಾದಂಡ ಕೂಡ ಹಡಗಡೆ ಉಂಟು ಅಂಡ ದೋಣಿ ಮಾತ್ರ ಉಂಟು ಆಕಲು ಹೋಗುತ್ತೆ ಒಂದರ ಮಹಾವಿಷ್ಣು ದೇವರ ಮಾಯಾದೆ ಅಂತಾಗ ಲೀಲಾವತಿಗೆ ಮಸ್ತ್ ಮನಸ್ಸು ಚಿಂತೆ ಹಾಕೊಂಡು ಹೇ ಮಹಾವಿಷ್ಣು ಎನ್ನ ತಾವು ಆಯನ ತಪ್ಪುಗೆ ನನಗೆ ಕ್ಷಮಣ ಬಂದಿದೆ ನಮ್ಮ ಕಂಡನಿನ ಅನುಗ್ರಹ ಮಲ್ಕೊಡುವ ಮತ್ತು ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣು ದೇವರೇ ಅಶರೀರವಾಣಿ ಹಾಕೊಂಡು ಎಂತಾಗ ನಮ್ಮ ಕೋಟು ಇಲ್ಲ ಕೋಟು ಪ್ರಸಾದ ಸ್ವೀಕಾರ ಬಂದಿದೆ 5 ಪಕ್ಕ 26 ಕಾಂಡ ಇನ್ನ ಕಂಡನಿನ ಹೊಂದನೆ ಸಾಧ್ಯ ಪಟ್ಟೆ ಅಶರೀರವಾಣಿ ಹಾಕೊಂಡು 5 ಪಕ್ಕ ಲೀಲಾವತಿ ಪಕ್ಕ ಕಲಾವತಿ ಇಲ್ಲ ಕೊಟ್ಟು ಮಹಾವಿಷ್ಣು ದೇವರ ಸನ್ನಿಧಾನದಲ್ಲಿ ತೀರ್ಥ ಪ್ರಸಾದ ಗುಂಜನ ಮಾಡಿಕೊಂಡು ಆಗ ತನ್ನ ತಪ್ಪನ್ನು ಕ್ಷಮಾಯಾಚನೆ ಮಾಡ್ತದೆ ಪುನಃ ನದಿ ತೀರ ಬಂದಾಗ ಸಾಧು ಮುಖ ಸುಂದರ ಆ ದೋಣಿ ರಿಕ್ಷರಿಗೆ ಅಂತಾನೆ ಆ ಮಹಾವಿಷ್ಣು ದೇವರ ಅನುಗ್ರಹ ಸಾಧು ಮುಖ ಸುಂದರನೇ ತಮ್ಮ ಇಲ್ಲದ ರಸ ಬರ್ತದೆ ಸ್ನಾನಾದ್ರಿಯ ಮಲ್ಪಾತಿ ಆದ್ರೆ ದೇವರ ತೀರ್ಥ ಪ್ರಸಾದ ಕೊಟ್ಟು ದೇವರ ಸಾಧು ಮುಖ ಲೀಲಾವತಿ ಸುಂದರ ಮುಖ ಕಲಾವತಿ ನಾಲ್ಕಲ್ಲ ದೇವರ ಪ್ರಾರ್ಥನೆ ಮತ್ತೆ ಹೇ ಭಗವಂತ ಎಂಗಳ ಮಂದಿನ ತಪ್ಪುಗೆ ಎಂಗಳ ಅನವರತವಾದ ಕ್ಷಮಾಯಾಚನೆ ಮಾಡ್ಕೊಂಡಿಲ್ಲ ಈಗ ಕ್ಷಮೆ ಮಾಡ್ತದೆ ಎಂಗೆ ಗೆಡ್ಡೆ ಮಾಡ್ಕೊಡುವ ಮತ್ತೆ ಆ ಭಕ್ತನಾಟ್ಯ ಮಾತ್ರ ಈಗ ಪ್ರಾರ್ಥನೆ ಅಂತೇಳಿ 5 ಪಕ್ಕ ಮಹಾವಿಷ್ಣು ದೇವರ ಅನುಗ್ರಹದಾಗ ಸಾಧು ಮುಖ ಸುಂದರ ತನ್ನ ಭಕ್ತಿನೊಟ್ಟಿಗೆ ಸಂತೋಷವಾದ 3 ವರ್ಷ ಬದುಕದೇವಿ ಬಂದು ಉದವಿ ಕಥೆ ಅಂತೇಳಿ ಅಂತಾನೆ 3ನೇ ಕಥೆ ಜೊತೆ ಕ್ಷತ್ರಿಯ ನಾಯಕ ಜೊತೆ ಉಲ್ಕಾಮುಖ ಪಂಪನ ರಾಜ ಅತ್ಯಂತ ವಿಜೃಂಭಣೆಯ ರಾಜಕಾಲ ಮಗಂಡಿದ್ದಾರೆ ಆಂಡ ದೇವರ ನಿಂತಾಲೆ ಭಕ್ತಿ ಇಜ್ಜಿ ದೇವರ ತೀರ್ಥ ಪ್ರಸಾದ ನಿಂತಾಲೆಗೆ ಭಕ್ತಿ ಇಜ್ಜಿ ಅಂತಿನ ರಾಜೆ ಪ್ರತಿನಿತ್ಯ ವನವಿಹಾರದ ಕೋಟೆ ಕುದುರೆ ನಿಟ್ಟು ಬಲ್ಲದು ವನವಿಹಾರದ ಕೋಟೆಯ ಪೊತ್ತರು ಆನೆ ಪುಣ್ಯಮೆ ತಿಥಿ ಅವಗತಿ ಜಾಯ ಕೋಟಿಪ್ಪನ ಪೊತ್ತರು ಭದ್ರಶೀಲಾ ಪಂಟಿನ ನದಿ ತೀರಲು ಈ ಪ್ರಾಣದ ಕುಳಿತು ಇಂತನೇ ಕಲಶ ಪ್ರತಿಷ್ಠಾಪನ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾಡ್ಕೊಂಡು ಅದಕ್ಕೆ ಅಂತಾನೆ ಕುದುರೆ ದುಂಪೋಟೆ ವನವಿಹಾರ ಮಾಡ್ತಾರೆ ವನವಿಹಾರ ಮುಗಿದು ತಿರ ಬಂದಾಗ ಪೂಜೆ ಆಗ್ತಿತ್ತು ಅದರ ಆ ಪ್ರಾಣದ ರಾಜ ಎಂದರೆ ನಮ್ಮ ದೇಶದ ರಾಜ ಅಲ್ಲಿ ಪ್ರಸಾದನ ಕೊಟ್ಟ ಪಂಪಿನ ಎಡ್ಡ ದೇಶದ ಆ ಉಲ್ಕಾಮುಖ ಪಂಪಿನ ರಾಜನ ಮುಂದಾತೆ ಆದ ಕೈಗೆ ಈ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದವಾಗಿ ತೀರ್ಥ 5 ಪಕ್ಕ ಸಪಾದ ಪಕ್ಷ ಪ್ರಸಾದನ ಕೊಟ್ಟೆ ದೇವರೇ ನಂಬಂದಿನಾಯೇ ದೇವರು ಒಳ್ಳೆಯದಂತ ಬಂದು ಪಣಂಬಿನಾಯೇ ದೇವರ ಇಜ್ಜಿ ಪಂಪಿನಾಯೇ ತೀರ್ಥ ಪ್ರಸಾದ ಮಹತ್ವ ತಿಳಿಯಲ್ಲೇ ಆ ಪಟ್ಟಣಾಟ್ಲ ಕೊಟ್ಟಿನ ತೀರ್ಥ ಪ್ರಸಾದನೆ ಭದ್ರಶೀಲಾ ಪಂಪಿನ ನದಿ ತೀರದ ಮಣ್ಣದಲ್ಲಿ ದಕ್ಕದೆ ತನ್ನ ಇಲ್ಲಗೂ ಕೊಟ್ಟೆ ಏಪ ಪ್ರಸಾದ ತ್ಯಾಗ ಜನ 5 ಪಕ್ಕ ಆತನ ಜೀವನದಲ್ಲಿ 100 ಮಂದಿ ಜೋಗ ಎತ್ತಿನ ಜೋಗ ಪೂರ ಸೈತೆ
ವನವಿಹಾರ ಮುಗಿದಿಲ್ಲ ಪೊಳಗ ఆయన ರಾಜ್ಯಡಿ ದಾರಿದ್ರ್ಯ ತಾಂಡವಾಗುತ್ತಿದ್ದದೆ ಹೆಚ್ಚಿನ ಭಂಡಾರ ಕೂಡ ನಾಶ ఆయన ರಾಜ್ಯಡಿ ದಾರಿದ್ರ್ಯ ಇಂದ್ರಿಯ ವನವಿಹಾರಕ್ಕೆ ಹೋಗಿ ಬಂದಾಗ ನನ್ನ ಜೋಗುನ ನಾಶಾವಳ ಎಂತ ಸಾಧ್ಯ ನನ್ನ ಸಂಪತ್ತು ನಾಶಾವಳ ಎಂತ ಸಾಧ್ಯ ಮಾಡಿಸಿ ಆ ಉಲ್ಲಾಮಕ್ಕೆ ಚಿಂತಾಕ್ರಾಂತ ನಾಪೆ ಅದರ ಆ ಮಂತ್ರಿಗೆ ಮೇಲೆ ಈ ಒಳೆ ಪುಸ್ತಕ ದಾದಾಂಡ ಕಥೆ ಬಂದೆ ಕಾಂಗ್ರೆಸ್ ವಯ್ಯಂತ ದಾದಾಂಡ ಬಂದೆ ಬಂದಾಗ ಅದು ಪೂರ ಗುರುಪಾದ ಬಂದೆ ಮಂತ್ರಿ ಏರದಲ್ಲಿ ಬಟ್ಟರೆ ಆ ಎಂಟು ಅದನ್ನು ಕೊರಿಯಲೆ ಅದು ಮಟ್ಟಿನ ಮಣ್ಣಿನ ದಕ್ಕದೆ ಆಂಬೈದೆ ಬಂದಾಗ ಮಂತ್ರಿ ಗೊತ್ತಾಪರು ಹೇ ರಾಜ ಈ ದಿನ ಬೋಲೆ ಹೋದ ಭದ್ರಶೀಲಾ ಪಟ್ಟಿನ ನದಿ ತೀರಡೆ ಪಟ್ಟಣ ಬೇಡ ಅಂದ್ರೆ ಮಹಾವಿಷ್ಣು ದೇವರ ಪ್ರಾರ್ಥನೆ ಅಂತ ಬರ್ತಾರೆ ಕಾಂಡ ಅದು ಪಕ್ಕ ಈ ಕಷ್ಟಪಡಿಯಾದಾಗ ಸಾಧ್ಯ ಮಾಡಿದೆ ಮಂತ್ರಿ ಉಪದೇಶಕ್ಕೆ ಕೊಂಡು ರಾಜೆ ತೀರ ಭದ್ರಶೀಲಾ ಪಟ್ಟಿನ ನದಿ ತೀರ ಬರ್ತೆ ಅಲ್ಪೈಕಿನ ಭದ್ರ ಅಂಜನೆ ಮಹಾವಿಷ್ಣು ದೇವರ ಭಕ್ತಿ ಶ್ರದ್ಧಾಪೂರ್ವಕ ಪ್ರಾರ್ಥನೆ ಅಂತದೆ ಜ್ಞಾನದಿನ ತಪ್ಪು ಕ್ಷಮೆ ಕೊಡಲೇ ಬಂದು ಪ್ರಾರ್ಥನೆ ಮತ್ತೆ ಪ್ರಾರ್ಥನೆ ಮಂತ್ರಿ ಪಕ್ಕ ಮಹಾವಿಷ್ಣು ದೇವರೇ ಅನುಗ್ರಹ ಬೇರೆ ಆಯ ಬಂಟೆ ಉಲ್ಕಾಮಗೆ ಯಾನ ನನ್ನ ರಾಜ್ಯದ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಲ್ಪೆ ಬರೆದು ಪ್ರಾರ್ಥನೆ ಅಂತದೆ ತೀರ ಅಲ್ಪ ತೀರ್ಥ ಪ್ರಸಾದ ಸೇವನೆ ಅಂತದೆ ಒಬ್ಬ ಇಲ್ಲಕೋಪಿನ ಕೊಟ್ಟು ఆయన ಕಷ್ಟಪೂರ್ಣ ಪರಿಹಾರ ಆಗ್ತದೆ ನಾಶವಾಯಿನ ಸಂಪತ್ತು ಕೂಡ ದೇವರಿಗೆ ಕೂಡ ಕೊಡಿ ಅಂದರೆ ಮೃತರಾಯ ವ್ಯಕ್ತಿ 3 ಮಂದಿ ಒಬ್ಬಲ್ಲ ಉಲ್ಕಾನ ಕಾಪಂಟಿನ ರಾಜವೇ ಕೂಡ ಪ್ರಾಪ್ತರಾಗಿರಿ ಅಂತಾನೆ ಆಯ ತನ್ನ ರಾಜ್ಯದ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ಮಾಡಿದಂತು 100 ವರ್ಷ ಸಂತೋಷದ ರಾಜ್ಯಭಾರದಲ್ಲಿ ಬಂತೆ 4ನೇ ಕಥೆ ಮಾಡ್ತೀವಿ ಅಂತಾನೆ 5ನೇ ಕಥೆ ಕೂಡ ಶುರುತೆ ಕಥೆ ಪ್ರಾಣಿಯರೇ 2ನೇ ಕಥೆ ವೈಶ್ಯರೇ 3ನೇ ಕಥೆ ಕ್ಷತ್ರಿಯರೇ ದೇವರ ಪೂಜೆ ಮಾಡ್ಕೊಂಡು ತಾಂಡ ಜಾತಿ ಬೇಗ ಇಜ್ಜಿ ಬಂತೆ ಪುರಾತನ ಕಾಲಡೆ ಕಲಿಯುಗದ ಪ್ರಾರಂಭ ಕಾಲಡೆ ಬಂತೆ ಏಳ ದೇವರನ್ನ ಪೂಜೆ ಅಲ್ಪಾವಧಿ ಏಳ ಭಕ್ತಿ ಉಂಟಾ ಏಳ ಶಕ್ತಿ ಉಂಟಾ ಆತ ಪೂಜೆ ಅಲ್ಪಾವಧಿ ಪಟ್ಟಿನ ಉದಾಹರಣೆಗೋಸ್ಕರವಾಗಿ ಸತ್ಯನಾರಾಯಣ ಸ್ವಾಮಿ ದೇವರೇ ಸ್ವತಃ ಈ ಕಥೆ ಮಾಡ್ತೇವೆ ಅಂತ ಆಗ 5ನೇ ಕಥೆ ಶೂದ್ರನಾಯಕಿ ಕಾಷ್ಟಗ್ರಾಹಿ ಪಂಡ ಕಾಡಿನ ಕೊಟ್ಟು ಮರಮಟ್ಟಿನ ಕಳೆದಿದೆ ಏರೆ ಕೂಡ ಆತನಿಗೆ ತ್ರಯವಿಕರ ಮಾತನಾಡಿ ಅತ್ಯಂತ ಬಂಗಡ ಜೀವನ ಕಲಿತಿದ್ದೇವೆ ಶೂದ್ರನಾಂಡಲ ಭಂಗ ಇತ್ತಂದ್ರ ದೇವರ ನಂಬಿಕೆ ಮಾತ್ರ ಬಂದಿದ್ದೇವೆ ದೇವರ ಸದಾಕಾಲ ಮಾಡ್ಕೊಂತಿದ್ದೆ ಅಂತ ಆತೆ ಆದ್ರೆ ಪ್ರಾಣಿಯ ಸ್ವರೂಪಿಯಾಗಿ ಆ ಮಹಾವಿಷ್ಣು ದೇವರೇ ಬರ್ತದೆ ನಿನ್ನ ಕಷ್ಟ ಪರಿಹಾರ ಮಾಡ್ತೇವೆ ಆಶೀರ್ವಾದ ಮಾಡ್ಕೊಂಡಾಗ ಆ ಕಷ್ಟದಾಯಿ ಬೇರೆ 8 ವರ್ಷಿನ ಕಷ್ಟ ಪರಿಹಾರ ಅಂಡ ನೀರಿನ ಸೇವನೆ ಮಾಡ್ಕೊಡುತ್ತೇವೆ ದೇವರನ್ನು ಪೂಜೆ ಮಾಡ್ಕೊಡುತ್ತೇವೆ ಬಂದಾಗ ಆ ಪ್ರಾಣಿಗೆ ತಥಾಸ್ತು ಬಂದಾಗ ಆಶೀರ್ವಾದ ಮಾಡ್ತೇವೆ 5 ವರ್ಷ ಆಯ ತನ್ನ ಇಲ್ಲ ಬರ್ತದೆ ದೇವರನ್ನ ಪೂಜೆ ಮಾಡ್ತೇನೆ ಯೋಗ ಪ್ರಾಪ್ತಿ ಹಾಕೊಂಡು ದೇವರನ್ನ ಪೂಜೆಲ್ಲ ಪರಿಪೂರ್ಣ ಹಾಕೊಂಡು ದೇವರನ್ನ ಪೂಜೆಯನ್ನು ಸ್ವೀಕಾರ ಮಾಡಿದ ಮಹಾವಿಷ್ಣು ದೇವರೇ ಕಾಷ್ಟದಾಯಿ ಶೂದ್ರಗೆ ಕಷ್ಟ ಪರಿಹಾರ ದ್ವಾರ ಸಕಲ ಇಷ್ಟಾರ್ಥನ ಅನುಗ್ರಹ ಮಾಡ್ತೇವೆ ಬಂತೆ ಕುಡಂಜ ಮಾಡ್ತೇವೆ ಅಂತಾನೆ ನಮ್ಮ ಹಿಂದೂ ಧರ್ಮಕ್ಕನುಸಾರವಾದ ನಮ್ಮ ಮೂರ್ತಿ ಆರಾಧನೆ ದೇವತಾ ಪೂಜೆ ಪುರಸ್ಕಾರ ಮಂತ್ರ ತಂಡ ಹೆಚ್ಚಿನ ಫಲಪ್ರಾಪ್ತಿ ಆಗುಲ್ಲ ಅದನ್ನು ಕುಡಂಜಿ ಕತ್ತಲು ಫಲಶ್ರುತಿ ಬಂಟ ಮಾಡ್ತೇವೆ ಫಲಶ್ರುತಿ ಬಂದ ತಾಂಡ ಇಂಚಿನ ಪೂಜೆನ ಯಾರು ಎಕ್ಕಲ್ಪಟ್ಟಿದ್ದಕ್ಕನೆ ಭಕ್ತಿ ಶ್ರದ್ಧಾಪೂರ್ವಕ ಕಲಶ ಪೂಜೆ ಆಹ್ವಾನ ಮಂತ್ರದ ಪೂಜೆ ಮಾಡ್ಕೊಡು ಪೂಜೆ ಮಂತ್ರದ ನೈವೇದ್ಯ ಮಾಡ್ಕೊಡು ನೈವೇದ್ಯ ಮಂತ್ರದ ಮಂಗಳಾರತಿ ಮಾಡ್ಕೊಡು 5 ಪಕ್ಕ ಕಥೆನೆ ಕೇಳೋದು 5 ಪಕ್ಕ ಕುಲವರ ಪುರಪೂಜೆ ಬಂದು ಮಂತದೆ ಆ ದೇವರಿಗೆ ಮಹಾಪೂಜೆ ಮಂತದೆ 5 ಪಕ್ಕ ನಮ್ಮ ಮಾತರ ಒಟ್ಟಿಗೆ ಗುಂಪುಡಿ ಪ್ರಾರ್ಥನೆ ಮಾಡ್ಕೊಡು ತಾಯಿ ಗುಂಪುಡಿ ಪ್ರಾರ್ಥನೆ ಮಾಡ್ಕೊಡು ಸಂಘೇ ಶಕ್ತಿ ನಮ್ಮ ಒಂಜಿ ಬೆರಳಲ್ಲಿ ಹೋಗಿ ಕೆಲಸ ಎಲ್ಲ ಮಾಡ್ತಾರೆ ಸಾಧ್ಯ ಐತಿ ಅಂದ್ರೆ ನಮ್ಮ ಕೈ ಮುಷ್ಟಿ ಅಂತ ಅಂದ ನಮ್ಮ ಹೋಗಿ ಕೆಲಸ ಎಲ್ಲ ಮಾಡ್ತಾರೆ ಸಾಧ್ಯ ಉಂಟು ಅದು ಶಕ್ತಿ ಜಾಸ್ತಿ ಆಗ್ಬೋದು ಅಂತಾನೆ ಇಂತಹ ದೇವಸ್ಥಾನಗಳಲ್ಲಿ ಭಟ್ರದ ಪೂಜೆ ಮತ್ತೊಂದು ಇತ್ತುಂಟಲ್ಲ ಭಕ್ತನ ಮಾತ್ರ ದೇವಸ್ಥಾನದ ಕಲಾಚರಿತನ ಪ್ರಾಪ್ತಿ ಹಾಕೊಂಡು ಅಥವಾ ದೇವರ ಶಕ್ತಿ ಜಾಸ್ತಿ ಆಗಿ ಭಕ್ತನ ಇಷ್ಟಾರ್ಥ ಸಿದ್ಧಿ ಹಾಕೊಂಡು ಶಾಸ್ತ್ರದ ಅಂತಾನೆ ಇನ್ನಿಂದ ದಿನಗಳಲ್ಲಿ ವಿಶೇಷವಾದ ಇದು ಮಾತ್ರ ಆಸ್ತಿಕ ಮಹಾಜನರು ಮೂರು ಸೇರಿದ್ದಾರೆ ಮಹಾವಿಷ್ಣು ದೇವರ ಭಕ್ತಿ ಶ್ರದ್ಧಾಪೂರ್ವಕ ಮಾತ್ರ ಪ್ರಾರ್ಥನೆ ಮಾಡ್ತಾನೆ ನಮ್ಮ ಯಥಾಶಕ್ತಿ ಸೇವೆ ದೇವರ ಪ್ರಕಾರದಲ್ಲಿ ಅರ್ಪಣೆ ಮಾಡ್ತದ ಸೇವೆ ಕೊಡ್ತಿದ್ದ ಜನರು ಅಥವಾ ಭಕ್ತಿಗೆ ಮಾತ್ರ ಬಂಧು ಮಿತ್ರರಿಗೆ ಆ ಭಕ್ತ ಬಂದಲ್ಲಿ ಆ ಗೌರಿ ಗಣಪತಿ ಬ್ರಹ್ಮವಿಷ್ಣು ಮಹೇಶ್ವರ ದೇವರ ಆದಿತ್ಯ ನವರ ದೇವರ ಆಶೀರ್ವಾದ ಲಕ್ಷ್ಮೀ ಸಹಿತವಾಗಿದ್ದ ಸತ್ಯನಾರಾಯಣ ಸ್ವಾಮಿ ದೇವರ ಆಶೀರ್ವಾದ ಸ್ಥಳಾಭಿಮಾನ ದೇವರಾಗಿದ್ದ ಸಪರಿವಾರ ಸಮೇತ ಮೂಕಾಂಬಿಕಾ ದೇವಿ ಆಶೀರ್ವಾದ ಪ್ರಾಪ್ತಿಯಾಗುವುದು ನಮ್ಮ ಎಲ್ಲರ ಕಷ್ಟ ನಿವಾರಣದ ಇಷ್ಟಾರ್ಥ ಸಿದ್ಧಿಯಾಗುವುದು ಮಾನಸಿಕವಾಗಿ ಕಷ್ಟ ನಿವಾರಣದ ಮನಸ್ಸಿಗೆ ಶಾಂತಿ ಸಿಕ್ಕೋದು ನಮ್ಮ ಉದ್ಯೋಗದಲ್ಲಿ ವ್ಯವಹಾರ ಪರಿಪೂರ್ಣವಾಗಿ ಯಶಪ್ರಾಪ್ತಿಯನ್ನು ಭಗವಂತ ಅನುಗ್ರಹ ಮಲ್ಪುರು ಸತ್ಯನಾರಾಯಣ ಸ್ವಾಮಿ ದೇವರ ಕಥೆಯನ್ನು ಕೇಳಿ ಮಾಡ್ತಾವ್ರ ಎಂಜನಾಥ ಪುಣ್ಯ ಫಲ ಮಹಾವಿಷ್ಣು ದೇವರಿಗೆ ಸ್ವತಃ ಮಂದಿರ ಆ ಫಲಪೂರ್ಣ ಮಾತ್ರ ಅನುಗ್ರಹ ವಿಶೇಷವಾಗಿ ಈ ಪ್ರಪಂಚಕ್ಕೆ ಪ್ರಯೋಜನ ಈ ರೋಗ ಅಂತ ಉಂಟ ಅವು ಪೂರ್ಣ ರೂಪದ ನಾಶ ಆತೆ ಭಗವಂತನ ಅನುಗ್ರಹ ತಾವನ ಎಂಗೆ ಮಾತ್ರಲ್ಲ ಸಂತೋಷದ ದೇವಸ್ಥಾನ ಬರ್ತದೆ ದೇವರ ಪೂಜೆ ಮಾಡ್ತದೆ ದೇವರ ಅನುಗ್ರಹ ಪಡೆದು 100 ವರ್ಷ ಸಂತೋಷದ ದೇವರ ಮತ್ತೆ ಯೋಗ ಭಾಗ್ಯ ಅಥವಾ
ఇంతనే దేవస్థాన దేవతా సత్కర్మ దాన ఇత్యాది వంటిన యోగ కై కూడా సాత్విక ధన ప్రాప్తిని మహావిష్ణుదేవుడు మహాలక్ష్మీదేవుడు అనుగ్రహమప్పుడు నమనమ ఇಲ್ಲದ ಜೊತೆಗೆ ವಿದ್ಯಾಭ್ಯಾಸದ ಪ್ರಗತಿ ಕೊಡು ಕಲಿತ ಮುಗಿದಿನ ಜೊತೆಗೆ ಉದ್ಯೋಗದ ಪರಿಪೂರ್ಣವಾಗಿ ಶೇಖರಿಸಾವುಡು ಅಂತಾನೆ ಏರಿಗೆ ಮದುವೆಗೆ ಯೋಗ್ಯ ಆಗುವುದರ ಆಕೆ ಎಟ್ಟ ರೀತಿಯ ವೈವಾಹಿಕ ಜೀವನ ಭಗವಂತ ಅನುಗ್ರಹಮప్పుడు ಅವತ್ತಾನಂತೆ ನಮ್ಮ ಮನಸ್ಸಲ್ಲಿ ಎಂಚಿನ ಮಾತ ಆಸೆ ಆಕಾಂಕ್ಷೆ ಉಂಟ ಅದನ್ನು ಭಗವಂತ ಪೂರ್ಣ ರೂಪ ಮಟ್ಟಿಗೆ ಇಡೀ ಸಂಸಾರನೇ ಇಡೀ ಭಕ್ತವೃಂದನೆ ದೇವಿ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ದೇವರೇ ಸದಾಕಾಲ ರಕ್ಷಣೆ ಮತ್ತು ಆ ದೇವತಾ ಸನ್ನಿಧಾನಗಳೇ ಕಥಾಶ್ರಮದ ಅಂತ್ಯವಾಗಡೆ ಭಕ್ತಿಡೆ ಶ್ರದ್ಧೆಡೆ ಸಕುಟುಂಬ ಸಮೇತರಾದ ಮಾತಲ್ಲ ಪ್ರಾರ್ಥನೆ ಸ್ವಾಮಿ ದೇವರು ಓಂ ಸ್ವಸ್ತಿ ಪದಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತುನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತೆಗಳಾರಂದಕ್ಕೆ ಗೋವಿಂದಾನಿ ಗೋವಿಂದ
ಸತ್ಯನಾರಾಯಣ ಸ್ವಾಮಿ ದೇವರನ್ನ ಮಹಾಪೂಜೆ ಹಾಕೊಂಡು ಸೇವೆ ಕೊಡ್ತೀನ ಅಂತಾನೆ ಭಕ್ತಿನ ಮಾತ ಬಂಧುಮಿತ್ರರೇ ಭಕ್ತರನ್ನ ಕಡೆ ಎದುರು ಬಂದರೆ ದೇವರ ಪೂಜೆ ಎದುರು ದೇವರ ಆಶೀರ್ವಾದ ಪಡೆದುಕೊಳ್ಳುವಂತೆ ವಿನಂತಿ.
అమ్మ చాలు చాలు మాట్లాడ ಬೇಗ ಬೇಗ ಪಟಾಪಟ್ శ్రీ గురుభ్యో ప్రార్థనాం సమర్పయామి. నమో నమస్కారాయ నమో నమోవాంఛితాయ నమో నమో విష్ణునాథాయ నమస్తే మహాదేవ నమః. ప్రార్థనాం సమర్పయామి. ధ్యాయే సత్యగుణాగీతం గోత్రయం గౌరాణం లోకేశోత్రాబ్రహ్మణ్యం నీలవర్ణం వేదవతం దేవతమూఢం బ్రహ్మాదేవోజలం శ్రీకృష్ణాయ నమః. ప్రార్థనాం సమర్పయామి. నమస్కారాయ ఇంద్రాయ గురుచక్రవర్త్యాయ నమః. ఆదిత్యాది లోకదేవతాభ్యో నమః. ప్రార్థనాం సమర్పయామి. శ్రీరాం భూం నిధిరత్రండ మహాభవనవిహాసనే వామాంగ హృదయాభ్యంతరే హతైకా దేవజలం దుర్దండాంగరం హతకై నారాయణం ఆవిధం సదయం సన్నవరం లక్ష్మీశనారాయణం సభ్యవా దేవతావేన లక్ష్మీరవేదశే సత్యనారాయణ స్వామినే నమః. ప్రార్థనాం సమర్పయామి. ఆవిడ స్వామి దేవరే మాత్రల పూజದ ಪ್ರಸನ್ನ ಕಾಲಡು ಕೊಡವರ ಭಕ್ತಿರ ಶ್ರದ್ಧೆಯ ಪ್ರಾರ್ಥನೆಗಳೊಂದಿಗೆ సత్యాసంతు యజమానస్య కామః. ఇంట్లో మానసికవాంఛిత ఇష్టార్థనే కామననే ఆ భగవంత అనుగ్రహం అనురూపంపై అంటే ఉద్దేశం ద్వారా ಇನ್ನಿತ ಶುಭ ದಿನಡೆ ದೇವಿನ ಸನ್ನಿಧಾನಡೆ ಗೌರಿ ಗಣಪತಿ ಬ್ರಹ್ಮವಿಟ್ಟು ಮಹೇಶ್ವರಾದಿ ನವಗ್ರಹ ದೇವರ ಪೂಜೆ ಸತ್ಯನಾರಾಯಣ ಸ್ವಾಮಿ ದೇವರ ಕಲ್ಪೋಕ್ತ ಪೂಜನ ಮಾಡ್ತದೆ. ಆ ದೇವರಿಗೆ ಕಥಾಶ್ರವಣ ಬಂದ ಇದು ಪಕ್ಕ ಆಮೇಲೆ ಶಕ್ತಿ ಪ್ರಸನ್ನ ಷೋಡಶೋಪಚಾರ ಪೂಜೆ ಕೂಡ ದೇವರ ಚರಣಾರ್ಧವೇ ಅರ್ಪಣೆ ಬಂದದ పూజల ప్రసన్న కారణే మాత్రల ప్రార్థనంతోనే నమ నమ మానసికవానికి ఇష్టార్థనే భగవంత పూర్ణ రూప అనుగ్రహమప్పుడు నమ నమ ఇళ్ళ సుఖ శాంతి నెమ్మది అనుగ్రహమవుతుంది. నమ నమ దాంపత్య జీవన సుఖ శాంతి ఒగ్గట్టన అనుగ్రహమవుతుంది. జోకరికి కూడా ఆపిన సద్విద్య సద్బుద్ధి సుజ్ఞాన ఉజ్వల భవిష్యనే భగవంత పరమానుగ్రహమప్పుడు నమ నమ మల్పెంచితి ఉద్యోగ వ్యవహారడే సమస్త శత్రుపీడా వ్యాహార ద్వారా పరిపూర్ణానికి ఏಳಿಗೆను అభివృద్ధినే భగవంత పరమానుగ్రహమప్పుడు అంటనే ఈ దేవస్థానం జరిపిన మాత భక్తులందరికీ ಬರ್ಪಿನ ಅಥವಾ ಭಕ್ತಿನ ಆಧ್ಯಾತ್ಮಿಕ ಆದಿಭೌತಿಕ ಆದಿದೇವಿ ಗಾದಿ ಸಾಂಸಾರಿಕ ತಾಪತ್ರಯ ಮಾತ ದೇವ ನಿವಾರಣೆ ಬಂದಿದೆ. ಪರಿಪೂರ್ಣವಾಂಚಿತಿ ಶ್ರೇಯಸ್ಸನ ಅನುಗ್ರಹಮప్పుడు ಸಂತೋಷವಾಂಚಿತಿ ಜೀವನ ಅನುಗ್ರಹಮప్పుడు ನನ್ನ ಮಿತ್ರ ದೇವಸ್ಥಾನ ಬರ್ತದೆ. ಯಥಾಶಕ್ತಿ ದಾನ ದಕ್ಷಿಣ ಇತ್ಯಾದಿ ಹೆಸರುಗಳನ್ನು ದೇವರ ಅನುಗ್ರಹ ಪಡೆದಂತು 3 ವರ್ಷ ಸಂತೋಷದ ಜೀವನ ಮತ್ತೆ ಯೋಗ ಬಗ್ಗಿನಿ ಆ ನವಗ್ರಹ ದೇವರೇ ಲಕ್ಷ್ಮೀ ಸಹಿತವಾಂಚಿತ ಸತ್ಯನಾರಾಯಣ ಸ್ವಾಮಿ ದೇವರೇ ಮಾತ್ರಗಳ ಪರಮಾನುಗ್ರಹದ ಕಾಪಾಡು ಬಂಟೆ ದೇವರ ಸನ್ನಿಧಾನಡೆ ಪೂಜೆಯ ಪ್ರಸನ್ನ ಕಾಲಡೆ ಭಕ್ತರ ಶ್ರದ್ಧೆಗಳು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ದೇವರೇ.
లక్ష్మీ దైత సత్యనారాయణ స్వామి దేవతానందకి గోవిందాన్ని గోవిందా ఆదిత్యానందకి గోవిందాన్ని గోవిందా సత్యనారాయణ ముఖాంతిగా దేవతానందకి గోవిందాన్ని గోవిందా మధ్య
वैक्सीन जाएंगे वैक्सीन राजेश ಶ್ರೀ ಮುಖಂಡಿಕಾರಿ ದೇವಸ್ಥಾನ ಬೆಳ್ಳೇಶ ವಜ್ರ ಮಹೋತ್ಸವದ ಪ್ರಯುಕ್ತ ನಡೆದ ಸಾಮೂಹಿಕ ಸತ್ಯನಾರಾಯಣ ಬೈದಿನ ಮಾತ ಭಕ್ತಾಭಿಮಾನಿಗಳಿಗೆ ಮಂದಿರದ ಪರವಾಗಿ ಅಂಜನೆ ಶ್ರೀ ನಿತ್ಯಾನಂದ ಮಿತ್ರ ಭಜನ ಮಂಡಳಿ ಪರವಾಗಿ ಸ್ವಾಗತ ಕೋರುವುದಿಲ್ಲ. ಇತ್ತೆ ಪಲ್ಲ ಪೂಜಾ ಅವರೇ ಉಂಟು. ಪಲ್ಲ ಪೂಜಾ ಈ ಪಕ್ಕ ನಮ್ಮ ತೀರ್ಥ ಪ್ರಸಾದ ಕೊರೊಂದಿಲ್ಲ. ಡೈರಿ ಮಾತೆಲ್ಲ ಸಹಕಾರ ಮಾಡಿಕೊಡುವುದಿಲ್ಲ. ವಜ್ರ ಮಹೋತ್ಸವ ಪ್ರಯುಕ್ತ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳನ್ನು ಮಂದಿರದ ಪರವಾಗಿ ಹಾಗೂ ಶ್ರೀ ನಿತ್ಯಾನಂದ ಮಿತ್ರ ಭಜನಾ ಮಂಡಳಿ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಇವಾಗ ಪಲ್ಲ ಪೂಜೆ ಆಗಲಿದೆ, ಆಮೇಲೆ ತೀರ್ಥ ಪ್ರಸಾದವನ್ನ ಕೊಡಲಿದ್ದೇವೆ. ಭಕ್ತಾಭಿಮಾನಿಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಜನೆ ಅನ್ನದಾನ ಕೊಡ್ತಿನ ದಯವಿಟ್ಟು ಸತ್ಯನಾರಾಯಣ ಪೂಜಾ ಹಬ್ಬದಲ್ಲಿ ಅಲ್ಪ ಬರೋಣ ಬಂದು ವಿನಂತಿ ಪಡ್ಕೊಳ್ಳ. ದೀಪೇಶ್ ವಸಂತ್ ಶೆಟ್ಟಿ, ನಂದೀಶ್ ಪೂಜಾರಿ, ರಾಜೇಶ್ ಶೆಟ್ಟಿ, ಶಂಕರ್ ನಾಯಕ್, ಉದಯ ಹೆಗಡೆ ಹೋಟೆಲ್ ಸುನೀತಾ, ಪ್ರಭಾ ಯಾದವ್, ಹರಿವಂತ್ ಗೌಡ್, ಕುಶಲ ಉಮಾ ಶೆಟ್ಟಿ, ಅಮಿಷಾ ಶೆಟ್ಟಿ, ಉದಯ್ ಶೆಟ್ಟಿ, ಉದಿತ್ ಸುಮಿತ್, ಶಾಲಿನಿ ಉದಯ್ ಶೆಟ್ಟಿ, ಉದಯ್ ಸುಮಿತ್ ಅಲ್ಲ, ಶಾಲಿನಿ ಉದಯ್ ಶೆಟ್ಟಿ, ಸುರೇಶ್ ಬಂಗೇರ, ಪ್ರಮೀಳಾ ಶೆಟ್ಟಿ ಮಲಾಡ್, ಭಾಸ್ಕರ್ ಶೆಟ್ಟಿ, ಬಾಲಕೃಷ್ಣ ಆಳ್ವ, ಸೋಮನಾಥ್ ಶೆಟ್ಟಿ ಸಾಯಿದಾಬ ಧೈರ್ಯದಾಗಲೇ ಪಲ್ಲ ಪೂಜಾ ಅವರನ್ನು ನಮ್ಮ ಸತ್ಯನಾರಾಯಣ ಸ್ವಾಮಿನ ಪೂಜಾ ಹಬ್ಬದಲ್ಲಿ ಬರೋರು ಬಂದು ವಿನಂತಿ ಮಾಡ್ತಕ್ಕಲ್ಲ. ಇತ್ತೆ ಪೂಜಾ ಪಂಡಿತರಲ್ಲಿ ಧೈರ್ಯ ಇರ್ತದೆ. ದೀಪಕ್ ಪಲ್ಲ ಪೂಜೆ इधर लगाना पड़ेगा. इधर अरे उधर लेडीज लोग चलना नहीं दे रही, आगे खड़े होते हैं. बराबर है. अभी इधर से इधर उल्टा है. ये नहीं हो गया, अभी बंद करने का ये लास्ट.
వల్లపుల్లిగా వాళ్ళు చేంజ్ చేస్తున్నాం అన్న సంతర్పణ కొడుతున్నాము గర్భగుడి ప్రతినిధి అన్న సంతర్పణ కొడుతున్నాము సుగర్ పంపిణీ గర్భగుడి రెడీ
స్వామి గోవింద